ಎರಡನೇ ವರ್ಷದ ಆಳ್ವಾಸ್ ವಿಜ್ಞಾನ ಸಿರಿ 2018ರ ಉದ್ಘಾಟನಾ ಕಾರ್ಯಕ್ರಮವು ಡಾಕ್ಟರ್ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಖ್ಯಾತ ಬಹುಭಾಷಾ ನಟಿ ವಿನಯ್ ಪ್ರಸಾದ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಯುವ ಜನರಲ್ಲಿ ವೈಜ್ಞಾನಿಕ ಅರಿವು, ವಿಜ್ಞಾನದ ಆಗುಹೋಗುಗಳ ಮೇಲೆ ಒಲವು ಬೆಳೆಸುವ ಉದ್ದೇಶದಿಂದ ಆಳ್ವಾಸ್ ವಿದ್ಯಾಸಿರಿಯಲ್ಲಿ ಮಾರ್ಸೋ ಆರ್ಬಿಟರ್, IRNSS 1A, ಆಸ್ಟ್ರೋ, INSAT 3D, ISAT 4A, PSLV, GSLV, MK ಹೀಗೆ ಹಲವು ಉಪಗ್ರಹಗಳ ಮಾದರಿಯನ್ನ ಪ್ರದರ್ಶಿಸಲಾಯಿತು. ಬೆಂಗಳೂರಿನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ವಿವಿಧ ಉಪಗ್ರಹಗಳ ಮಾದರಿಗಳು, ಬೆಂಗಳೂರು ನೆಹರು ತಾರಾಲಯದ ವಿಶೇಷ ಮಾದರಿಗಳು, ಆಕಾಶ ವೀಕ್ಷಣೆಗೆ ಸಿದ್ಧಗೊಂಡಿರುವ ದೂರದರ್ಶಕ, ಮಾನವ ಶರೀರದ ರಚನೆಯನ್ನ ಅರ್ಥ ಮಾಡಿಕೊಳ್ಳುವ ಮಾದರಿಗಳು, ವಿವಿಧ ಕೃಷಿ ಉಪಕರಣಗಳ ಪ್ರದರ್ಶನ, ಸಾವಯವ ಕೃಷಿಯ ಕುರಿತು ಮಾಹಿತಿ ಮತ್ತು ಪ್ರದರ್ಶನ, ಜೀವವಿಜ್ಞಾನ ಮತ್ತು ರಾಸಾಯನಿಕ ವಿಜ್ಞಾನ ವಿವಿಧ ಮಾದರಿಗಳು, ಮೂಲಭೂತ ವಿಜ್ಞಾನ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಳ್ಳುವ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ರೂಪಿತವಾದ ಮಾದರಿಗಳನ್ನು ಪ್ರದರ್ಶನದಲ್ಲಿ ಮುಖ್ಯವಾಗಿದ್ದವು. ಪ್ರದರ್ಶನದಲ್ಲಿ ಸಮ್ಮಿಲನ ಶೆಟ್ಟಿ ಚಿಟ್ಟೆ ಪಾರ್ಕ್ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ರು. ಜೊತೆಗೆ ವಿವಿಧ ಸಂಸ್ಥೆಗಳ ಕಿರಿಯ ಮತ್ತು ಹಿರಿಯ ವಿಭಾಗದವರಿಗೆ ವಿಜ್ಞಾನ ಮಾದರಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇದರಲ್ಲಿ 75 ಕಿರಿಯ ವಿಭಾಗ, ಪದವಿ ವಿಭಾಗದಿಂದ 15 ಸಂಸ್ಥೆಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು, ವಿಜೇತರಿಗೆ ಆಳ್ವಾಸ್ ನುಡಿಸಿರಿಯ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಿಸಲಾಗುವುದು. ಆಳ್ವಾಸ್ ನುರಿತ ವಿಜ್ಞಾನಿಗಳೊಂದಿಗೆ ಸಂವಾದ ನಡೆಸುವ ಅವಕಾಶವಿದ್ದು, ಶಾಲಾ ಕಾಲೇಜು ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಿದ್ದವು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ, ಮಧುಸೂದನ್, ಇಸ್ರೋ ವಿಜ್ಞಾನಿಗಳಾದ ಶ್ರೀನಿವಾಸ್, ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ಗುರುಪ್ರಸಾದ್, PRO ಬಸವರಾಜ್, ಡಾಕ್ಟರ್ ಗೋಪಿಕೃಷ್ಣ, DRDO, ಡಾಕ್ಟರ್ ಪ್ರಮೋದ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 News 24/7 ಮೂಡುಬಿದಿರೆ.